ಗೊತ್ತಾಗ್ತಳ ಶಿಶುಪಾಲನೆಂದು ಕೇಳಿದ್ದೇನೆ. ಅದು ನಾನೇ ಸರಿ. ದೊಡ್ಡ ಬಂದ ಕಾರ್ಯ ಅನೇಕ ಅವಸರವಾದಂತಹ ಸಭೆ. ಈ ಸಭಾಸ್ಥಾನವನ್ನು ಪ್ರವೇಶ ಮಾಡಿದ ಕ್ಷಣವೇ ಸಭೆಯನ್ನು ನಿರ್ಗಮಿಸಿದಂತಹ ನನ್ನವರೆಲ್ಲರೂ ಕೂಡ ಅವಸರದಿಂದ ಓಡಿಕೊಂಡು ಬಂದು ನನಗೆ ಜಯಕಾರವನ್ನು ಹಾಕುವುದಕ್ಕೆ ಪ್ರಾರಂಭ ಮಾಡಿದ್ರು. ಎಲ್ಲವರನ್ನು ತಡೆದು ನಿಲ್ಲಿಸಿದೆ. ಸ್ವಲ್ಪ ಸಾವರಿಸಿಕೊಳ್ಳಿ, ವಿಶೇಷವಾದಂತಹ ವಿಚಾರ ಇದೆ, ವಿನಿಮಯ ಮಾಡಿಕೊಳ್ಳುವುದಕ್ಕಾಗಿ ನಿಮ್ಮನ್ನು ಕರೆದಿದ್ದೇನೆ ಎನ್ನುವ ಹಾಗೆ. ಸರಿ, ವೈಭವದ ಸಭೆ ಅಂತ ಹೇಳ್ತಾರೆ ಎಲ್ಲರೂ ಕೂಡ. ಆದ್ರೆ ನಮಗೊಂದು ಕರೆ ಬಂತು ಸ್ವಾಮಿ. ಪಾಂಡವರು ರಾಜಸೂಯಾತ್ವರವನ್ನು ಮಾಡುತ್ತಾ ಇದ್ದಾರಂತೆ. ತಮ್ಮ ತಂದೆಗೆ ಸ್ವರ್ಗದಲ್ಲಿ ಸ್ಥಾನ ದೊರಕಲಿಲ್ಲ. ಸ್ಥಾನ ದೊರಕಬೇಕು ಅಂತಾದ್ರೆ ಈ ಅಧ್ವರ ಮಾಡುವುದರ ಪುಣ್ಯ ಫಲದಿಂದಲಾಗಿ ಸ್ಥಾನ ದೊರಕುತ್ತದೆ ಅಂತ ಹೇಳಿದ್ರಂತೆ ನಾರದ ಮಹರ್ಷಿಗಳು. ಅದಕ್ಕಾಗಿ ಧರ್ಮರಾಯಗಳೆಲ್ಲರೂ ಸೇರಿ ಅಧ್ವರವನ್ನು ಮಾಡುತ್ತಾ ಇದ್ದಾರೆ. ಈ ಅಧ್ವರಕ್ಕೆ ನಾವೆಲ್ಲರೂ ಬರಬೇಕು ಅಂತ ಹೇಳಿ ಓಲೆಯನ್ನು ಕೊಟ್ಟು ಕಳುಹಿಸಿದ್ದಾರೆ. ನನ್ನದೇನೋ ಸಮ್ಮತಿ ಇದೆ. ಹೌದು, ಮತ್ತೆ ನಾವು ಒಬ್ಬರೇ ಹೋಗುವುದಕ್ಕೆ ಆಗುವುದಿಲ್ವಲ್ಲ. ನಮ್ಮಲ್ಲಿ ಬಹಳಷ್ಟು ಮಂದಿಗಳಿದ್ದಾರೆ, ನನ್ನನ್ನು ಓಲೈಸಿಕೊಳ್ಳುವವರಿದ್ದಾರೆ. ಅವರೆಲ್ಲ ನಾಳೆ ಏನಾದ್ರೂ ಹೇಳಬಾರದು. ಅದಕ್ಕಾಗಿ ಅವರನ್ನು ಕರೆದು ಈ ವಿಚಾರವನ್ನು ಹೇಳಿ ಹೋಗುವುದರ ಬಗ್ಗೆ ಮತ್ತೆ ಆಲೋಚಿಸ್ತೇನೆ. ಬರಲಿ ಸಭೆಗೆ. ನನ್ನವರೆಲ್ಲ ಕೇಳಬೇಕಾದಂತ ಒಂದು ವಿಚಾರ. ಅವಸರವಾದಂತಹ ಸಭೆಯನ್ನು ಮಾಡಿ ನಿಮ್ಮನ್ನೆಲ್ಲ ಕರೆಯಬೇಕು ಅಂತಾದರೆ ಬಲವಾದಂತಹ ಒಂದು ಕಾರಣ ಇದೆ. ಪಾಂಡವರಿಂದ ನಮಗೆ ಓಲೆ ಬಂದಿದೆ. ಅಲ್ಲಿ ರಾಜಸೂಯಾದ್ವರವನ್ನು ಮಾಡುತ್ತಾ ಇದ್ದಾರಂತೆ. ನಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಇರಬೇಕಂತೆ. ನಾವೆಲ್ಲ ಆ ಯಾಗಕ್ಕೆ ಸಹಾಯಕರಾಗಿರ್ಬೇಕಂತೆ. ಅದಕ್ಕಾಗಿ ನಮ್ಮನ್ನು ಬರ ಹೇಳಿದ್ದಾರೆ. ಏನು ಮಾಡೋಣ, ಹೋಗುವುದೋ ಬಿಡುವುದಾ?
ಅವರು ಮಾಡುತ್ತಿರುವಂತಹ ಈ ಯಜ್ಞಕ್ಕೆ ಹಾ. ನಮ್ಮನ್ನು ಪರ ಹೇಳಿದ್ದಾರೆ ಹೌದು. ಎಂಬುದಾಗಿ ಹಾ. ಅಲ್ಲವೇ ನಿನ್ನ ವಿಚಾರ. ಹಾ. ಹೋಗಬೇಕಾದ್ದು ಹಾ. ಖಂಡಿತ ಸತ್ಯ. ಹಾ. ಆದ್ರೆ ಹಾ. ನಾವು ಹೋಗುವಾಗ ಹಾ. ಸ್ವಲ್ಪ ಜಾಗೃತೆ ಮಾಡಿಕೊಳ್ಳಬೇಕು. ಹಾ. ನಮ್ಮ ಬದ್ಧ ವಿರೋಧಿ ಅಂತ ಹಾ. ಇಷ್ಟ ಹಾ. ಅಲ್ಲಿ ಇರಲೇಬೇಕು. ಹಾ. ಹಾ. ಏನಾದ್ರೂ ಕುತಂತ್ರ ಮಾಡಿದಂತಾದ್ರೆ ಹಾ. ಆ ಕ್ಷಣಕ್ಕೆ ತೀರು. ಆ ಸಿದ್ಧ ನಾವು ಯಾಗಕ್ಕೆ ಹೋಗಬೇಕು, ನಮಗೆ ಕರೆ ಬಂದಿದೆ ಅಂತಾದರೆ ನಾವು ಹೋಗಬೇಕಿದ್ದಾರೆ. ಆ ಯಾಗ ಆಗುತ್ತದೋ ಆ ಕಾರಣಕ್ಕಾಗಿ ಯಾಗಕ್ಕೆ ಹೋಗಬೇಕು. ಪಾಂಡವರು ನಮ್ಮವರೇ ಆಗಿದ್ದಾರೆ. ನಮ್ಮವರೇ ಆದ ಕಾರಣ ಆ ಸಂಬಂಧವನ್ನು ಉಳಿಸಿಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯ ಅಲ್ಲದೆ. ಹೌದು, ಹೋಗಲೇಬೇಕು. ಎಲ್ಲಾ ಸಿದ್ಧತೆಗಳೊಂದಿಗೆ ನಾವೆಲ್ಲ ಅಲ್ಲಿಗೆ ನಡೆಯೋಣ. ಹೇಳಿ, ಯಾರು? ಯಾರಿದ್ದಾರೆ? ನಮ್ಮ ಅಣ್ಣ ನಮ್ಮನ್ನು ಸ್ವಾಗತಿಸುವ ಅಗತ್ಯ ಇಲ್ಲ. ನಮ್ಮವರಲ್ವಾ? ನಮ್ಮವರೇ ಅಲ್ವಾ? ಮತ್ತೆ ಸಂಬಂಧಿಕರು. ಹೌದು. ಆದ್ರೆ, ಹ. ಇರುವುದಕ್ಕೆ ಒಳ್ಳೆಯ ಆಸನ ಇದ್ರೆ ಹ. ನಾವೇ ಆರಿಸಿಕೊಳ್ಳೋಣ. ಆಗ, ಆಗ, ಹೌದಾ? ಅಲ್ಲೇ ಉಂಟು. ಹಾ, ಸರಿ. ಕೂತ್ಕೊಳ್ಳುವ, ಕೂತ್ಕೊಳ್ಳುವ. ಕೇಳು ಜನವೇ ಜಯನೆ ಬಳಿಕ ವಿಶಾಲ ಮುನಿ ಮಧ್ಯದೊಡು ನಿಮ್ಮ ನಿಪಾಲ ಬೀಗದ ನದಿ ಗಂಭೀರನಾದದಲ್ಲಿ ಬಾಳನೇತ್ರನ ಪರಿಜನಿಪ ಭೂಪಾಲರಿದರೊಳಗಗ್ರ ಕೂಚರ ಪೇಳಿರಿಗಾಗಿ ನುಡಿದನು ವೇದ ಸಮ್ಮತವ. ಇಂದ್ರಪ್ರಸ್ಥದಲ್ಲಿರುವಂತಹ ಸಮಯದಲ್ಲಿ ತ್ರಿಲೋಕ ಸಂಚಾರಿಗಳಾದಂತಹ ನಾರದ ಮಹರ್ಷಿಗಳು ನನ್ನ ಬಳಿಗೆ ಬಂದ್ರು. ಅವರು ಆಡಿದಂತ ಮಾತನ್ನು ಕೇಳುವಾಗ ಮನಸ್ಸಿಗೆ ತುಂಬಾ ಬೇಸರವಾಯಿತು. ಯಾಕದು? ಅವರೊಮ್ಮೆ ದೇವಲೋಕವನ್ನು ಪ್ರವೇಶ ಮಾಡಿದ್ರಂತೆ. ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಪಾಂಡು ಚಕ್ರವರ್ತಿಗಳು ಕಣ್ಣೀರು ಸುರಿಸ್ತಾ ಇದ್ರಂತೆ. ಇದಕ್ಕೆ ಕಾರಣ ಏನು ಎಂಬುದಾಗಿ ಕೇಳಿದಾಗ ನಲ ನೌಷಾದಿಗಳಿಗೆ ದೊರಕಿದಂತಹ ಸ್ಥಾನ ನನಗೆ ಇನ್ನೂ ದೊರಕಲಿಲ್ಲ ಎನ್ನುವಂತ ಬೇಸರ ಅವರನ್ನು ಕಾಡುತ್ತಾ ಇತ್ತಂತೆ. ಆದ ಕಾರಣದಿಂದಲೇ ಕಣ್ಣೀರು ಸುರಿಸ್ತಾ ಇದ್ರಂತೆ. ಆದ್ರೆ ಆ ಸ್ಥಾನವನ್ನು ಅಲಂಕರಿಸಬೇಕು ಅಂತ ಆದ್ರೆ ಏನು ಮಾಡಬೇಕು ಎಂಬುದಾಗಿ ಕೇಳಿದಾಗ ಅವರು ಆಡಿದಂತ ಮಾತು ರಾಜರಿಗೆಲ್ಲರಿಗೂ ಅಸೂಯೆ ಆಗುವಂತ ಯಾಗ, ಅದುವೇ ರಾಜಾಸ್ವ್ಯಧ್ವರ. ಅದನ್ನು ಕೈಗೊಂಡೆ ಅಂತ ಆದ್ರೆ ಖಂಡಿತವಾಗಿಯೂ ಅಂತ ಸ್ಥಾನವನ್ನು ಅಲಂಕರಿಸುವುದಕ್ಕೆ ಸಾಧ್ಯವಿದೆ ಎಂಬುದಾಗಿ. ಆದ ಕಾರಣದಿಂದಲೇ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ವಾದರಾಯರ ಮಾರ್ಗದರ್ಶನಂತೆ ನಿಮ್ಮೆಲ್ಲರ ಅನುಗ್ರಹದಿಂದ ಆ ಯಾಗವನ್ನು ಕೈಗೊಂಡವನು ನಾನು. ಆದ ಕಾರಣದಿಂದಲೇ ಅದಕ್ಕೆ ಕಪ್ಪವನ್ನು ಸಂಗ್ರಹಿಸುವುದಕ್ಕಾಗಿ ಭೀಮಾರ್ಜುನರು ಸಕಲ ದೇಶಗಳನ್ನು ಸಂಚರಿಸಿ ಕಪ್ಪವನ್ನು ಸಂಗ್ರಹಿಸ್ತಾ ಬಂದಿದ್ದಾರೆ. ನಿನ್ನೆ ದಿವಸ ನಡೆಯುವಂತ ಅಗ್ರ ಪೂಜೆ ಅಥವಾ ಯಾಗದ ಸ್ಥಾನ ಅದು ಶುದ್ಧವಾಗಿ ಇರಬೇಕು ಎಂಬುದ ಕಾರಣದಿಂದಾಗಿ ಪುರುಷ ಮೃಗವನ್ನು ತಂದು ಯಾಗ ಮಂಟಪದ ಕಂಬಕ್ಕೆ ಕಟ್ಟಿಯಾಗಿದೆ. ಇಂದಿನ ದಿವಸ ಕೊನೆಯ ದಿವಸ ಅಗ್ರ ಪೂಜೆ. ಆದ್ರೆ ಇಲ್ಲಿ ಬಂದು ಸೇರಿದವರು ಎಲ್ಲರೂ ಶ್ರೇಷ್ಠರೇ ಆಗಿದ್ದಾರೆ. ಬ್ರಾಹ್ಮಣ ಶ್ರೇಷ್ಠ,
ದೇವಶ್ರೇಷ್ಠ ಗುರುಶ್ರೇಷ್ಠ ಅಗ್ರ ಪೂಜೆಯನ್ನು ಕೊಡುವುದು ಎಂಬುದೇ ಚಿಂತೆಯಾಗಿದೆ. ಚಿಂತೆ ಕಂದ ಕೇಳಂಬರದೊಳಗಿರು ಅಮರಾರಾಯ. ಕಂದ ಕೇಳಂಬರದೊಳಗಿರು ಅಮರಾರು. ಇಂದ್ರವಿಜ್ಞಾನ ಬಂದಿಯಲಿ ಇಂದು ಶೇಖರ ಭೂಮಿಗೆ ಪೂಜಾ ಪಾತ್ರ. ಇಂದು ಶೇಖರನಿ ಭೂಮಿಗೆ ಪೂಜಾ ಪಾತ್ರ. ಗೋವಿಂದನಲ್ಲದೆ ಬೇರೆ ಮಗನೇ ಧರ್ಮಜ, ರಾಜಸೂಯಾದ್ವರದ ಕೊನೆಯ ಕಾಲಘಟ್ಟವಾದ ಅಗ್ರ ಪೂಜೆಯ ಈ ಸಂದರ್ಭದಲ್ಲಿ ಅಗ್ರಪೀಠಕ್ಕೆ ಕುಳ್ಳಿರಿಸುವುದಕ್ಕೆ ಬೇಕಾದ ವ್ಯಕ್ತಿ ಯಾರು ಎನ್ನುವಂತಹ ಜಿಜ್ಞಾಸೆ ನಿನಗೆ ಬಂತು. ಅದುವೇ ಚಿಂತೆ. ಸಭೆಯಲ್ಲಿ ಯಾವ ಕಾರಣಕ್ಕೂ ಏಕಮುಖವಾದ ತೀರ್ಮಾನವನ್ನು ಅರಸನಾದವನು ಕೈಗೊಳ್ಳಕೂಡದು. ಆಹಾ, ಆ ವಿಭಾಗದಲ್ಲಿ ನೀನು ಶ್ರೇಷ್ಠನಿದ್ದಿ, ರಾಜನೀತಿ ತಜ್ಞನಿದ್ದೀಯ ಎನ್ನುವುದನ್ನು ಸ್ಥಾಪಿಸಿದ್ದೀಯ ಎನ್ನುವುದಕ್ಕೆ ಬಹು ಸಂತೋಷವನ್ನು ನಾನು ಹೊಂದುತ್ತೇನೆ. ಹಾಗೆಂದು ಸೇರಿರುವ ಸಭೆಯ ಅಖಿಲರ ಮಧ್ಯದಲ್ಲಿ ಯಾರನ್ನು ಕೂತುಕೊಳ್ಳಿಸೋಣ ಅಂತ ಆಲೋಚಿಸಿದ್ರೆ ನಾವೊಮ್ಮೆ ಮೇಲೆ ಕಣ್ಣು ಹಾಯಿಸಿ ನೋಡಬೇಕಾಗುತ್ತದೆ. ಯಾಕಜ್ಜ? ಅಲ್ಲಿರುವಂತ ಅಮರರಾದಂತಹ ದೇವತೆಗಳ ಆ ಪಂಕ್ತಿಯಲ್ಲಿ ತಾನು ಅಧ್ಯಕ್ಷ ಸ್ಥಾನವನ್ನು ಹೊಂದಬೇಕು ಅಂತಾದ್ರೆ ಅಲ್ಲಿರುವವನು ಯಾರು? ಮುಖಂಡನಾದಂತಹ ಪರಮೇಶ್ವರ ಇಂದುಶೇಖರನಿದ್ದಾನೆ. ದೇವಾದಿ ದೇವತೆಗಳಿಂದ ಪೂಜೆಗೊಂಬವನು. ಅದೇ ತರನಾಗಿ ಭೂಮಿಯಲ್ಲಿ ನಾವು ಆಲೋಚನೆ ಮಾಡಿದ್ರೆ 16ನೇ ವರುಷಕ್ಕೆ ನಂದಗೋಕುಲವನ್ನು ತೊರೆದಂತಹ ಕೃಷ್ಣಸ್ವಾಮಿ ದೇಶಕ್ಕಾಗಿ ಧರ್ಮಕ್ಕಾಗಿ ತನ್ನನ್ನು ತಾನೇ ಸವೆದುಕೊಂಡಿದ್ದಾನೆ. ಹೆಚ್ಚೇನು ಆಡುವುದಕ್ಕೆ ಹೋದ್ರೆ ನೀನು ರಾಜಸೂಯಾದ್ವರವನ್ನು ಕೈಗೊಳ್ಳುವ ಕಾಲದಲ್ಲಿ ಕೃಷ್ಣ ಬಂದಾಗ ಪದತಲಕ್ಕೆ ತನ್ನ ಶಿರವನ್ನೊಡ್ಡಿ ಆಡಿದವನು. ಭವಸಾಗರವ ದಾಟಿಸೈ ನೀನು ಅಂತ. ಹಾಗಾದ್ರೆ ನಿನ್ನ ಭವಸಾಗರವ ನಿನಗೊದಗಿದ ಕಷ್ಟವನ್ನು ದೂರೀಕರಿಸಿದ ಕೃಷ್ಣ ಆಚಾರ್ಯ ಶ್ರೇಷ್ಠನಾಗಿ, ಬಂಧು ಶ್ರೇಷ್ಠನಾಗಿ, ಋಷಿ ಶ್ರೇಷ್ಠನಾಗಿ, ಗುರು ಶ್ರೇಷ್ಠನಾಗಿ ಪ್ರಪಂಚ ಮುಖದಲ್ಲಿ ಕಂಗೊಳಿಸುತ್ತಾ ಇದ್ದಾನೆ. ದೇವೇಂದ್ರನಿಂದಲೇ ಗೋವಿಂದರಾಜ ಪಟ್ಟವನ್ನು ಸ್ವೀಕರಿಸಿದ ಆ ಕೃಷ್ಣನಿಗಲ್ಲದೆ ಅನ್ಯರಿಗೆ ಈ ಪೀಠ ಕೊಡುವುದಕ್ಕೆ ಅವನನ್ನೇ ತಂದು ಕೂತುಕೊಳ್ಳಿಸುವುದು. ತಮ್ಮ ಸಹದೇವ, ಶ್ರೀಕೃಷ್ಣ ಪರಮಾತ್ಮನನ್ನು ಸಂತೋಷದಿಂದ ಕರೆದು ಕುಳ್ಳಿರಿಸು, ಆರತಿ ಬೆಳಗು, ಹೋಗೈ. ಅನಿತಾರುಳ್ ಸಗದೇವ ನವರತ್ನಮಯ ಸಿಂಹಾಸನವ ಭೂಮಿ ಪರ ಮಧ್ಯದೊಡು ತಂದಿರಿಸಿ ವಿನಯದಿ ಕೈಗೊಟ್ಟು ಪೀತಾಂಬರನ ದಿವ್ಯಾಸನಕ್ಕೆ ಕರೆದು ಇದು ಕುಳ್ಳಿರಿಸಿ ಸತ್ಕರಿಸಿ ಮುನಿಗಳು ಆರತಿ ಬೆಳಗಿದರು. ಮೈತ್ರಿಯಲಿ ಕೆಲರು ಬಂಡವ ಮೈತ್ರಿಯಲಿ ಕೆಲರು ಕೃಷ್ಣನ ಬಲುಗಿನಲಿ ಕೆಲರು ಹರಿಪಕ್ಷದಲ್ಲಿ ಕೆಲರ ಅನುಚಿತದ ಭೀತಿಯಲಿ ಕೆಲರಿದೆ ಎಮಗೆಂದು ಕೆಲರಿದೆ ಗೆಮಗೆಂದು ಗಾಡಿ ವಲಯದವನಿ ಪರಿಚೋದಿದರುಳು ಕಳಸಿರೋ ಮುನಿ ಬಸಗಿದರು ಶಿಶುಪಾಲ ಬಳಿಯಲಿಗೆ ಪಾಂಡವ ಪಕ್ಷದಲ್ಲಿ ಇನ್ನು ಕೆಲವರು ಕೃಷ್ಣನ
ಇನ್ನು ಕೆಲವರು ನಮಗಿದು ಯಾಕೆ, ನಾವು ಯಾಗಕ್ಕೆ ಬಂದವರು, ಯಾಗ ಪೂರ್ಣ ಆಗುವುದ ನಂತರ ಭೋಜನವು ಬೇಕಾದಷ್ಟಿರ್ತದೆ, ಚೆನ್ನಾಗಿ ಉಂಡು ತಿಂಡು ಹೋಗುವ ನಾವು ಅಂತ ಹೇಳಿ ಬಂದವರು. ಸಿಗ್ತದೆ, ಕೈ ತುಂಬ ದಕ್ಷಿಣೆ ಸಿಗ್ತದೆ ಹಾಗೆ ಅಂತ ಹೇಳಿ ಉಳಿದವರೆಲ್ಲ ಸುಮ್ಮನೆ ಕೂತಿದ್ದಾರೆ. ಇಲ್ಲಿ ನೆರೆದವರೆಲ್ಲವರು ಕೂಡ ಎರಡು ವಿಭಾಗವನ್ನು ಮಾಡಿಕೊಂಡಿದ್ದಾರೆ. ಈ ಕೃಷ್ಣನನ್ನು ತಂದು ಕುಳ್ಳಿರಿಸಿದ್ದಾರಲ್ಲ, ಇವತ್ತು ಯಾವ ದಿನ, ತಿಂಗಳೊಂದನೆಯ ದಿವಸ ಅಗ್ರಸ್ಥಾನ ಯಾರಿಗೆ ಎನ್ನುವಂತಹ ಚಿಂತನೆ ನಡೆಯುತ್ತಾ ಇತ್ತು. ಆ ಕೂಡಲೇ ಬಂದು ಈ ಪೀಠದಲ್ಲಿ ಕೃಷ್ಣ ಕುಳ್ಳಿದ್ದಾನೆ. ಇದಕ್ಕೆ ಯಾರು ಕಾರಣ? ನೀನೇನನ್ನು ಮಾಡಿಬಿಟ್ಟೆ? ವಸುದೆಯ ಮಾನನಿಧಿಗಳ ಮುಂದೆ ಈ ಗೋಪರ ಸೋನು ಈ ಕೃಷ್ಣನಿಗೆ ಪೂಜಾಗ್ರಪೀಠವನ್ನು ನೀನು ಕೊಟ್ಟಿದ್ದೀಯ. ಇದು ನೀನು ಮಾಡಿದ್ದು ಕೇವಲ ತಪ್ಪು. ಯಾರು ಯಾಕೆ ಹೀಗೆ ಮಾಡಿದೆ? ನಾನು ಸಣ್ಣವನಲ್ವೇ? ನೀನು ಯಾಕೆ ಹಾಗೆ ಹೇಳ್ತಾ ಇರುವೆ? ನಿನ್ನಂತ ಜ್ಞಾನಿಗಳು ಯಾರೂ ಇಲ್ಲ ಎನ್ನುವ ಹಾಗೆ ಎಲ್ಲವರು ನಿನ್ನನ್ನು ಹೊಗಳುತ್ತಾ ಇದ್ದಾರೆ. ನೀನೊಬ್ಬ ಜ್ಞಾನಿಯಾದ ಕಾರಣದಿಂದಲಾಗಿಯೇ ನಿನ್ನನ್ನು ಕೇಳುತ್ತಾ ಇದ್ದೇನೆ. ನೀನು ಮಾಡಿದ್ದು ಬಹಳಷ್ಟು ತಪ್ಪಾಯಿತು. ನಿನ್ನ ಹಿರಿಯರು ನಿನ್ನ ಅಪ್ಪನಿಗೆ ಪಾಂಡು ಚಕ್ರವರ್ತಿಗೆ ಸ್ವರ್ಗಲೋಕದಲ್ಲಿ ಸ್ಥಾನ ಸಿಗಬೇಕೆನ್ನುವಂತಹ ಉದ್ದೇಶದಿಂದ ಮಾಡುತ್ತಿರುವಂತಹ ಈ ರಾಜಸೂಯಾತ್ವರದಲ್ಲಿ ನೀನು ಕೊಟ್ಟದ್ದು ಯಾರಿಗೆ ಪೀಠವನ್ನು? ಈ ಗೋಪರ ಸೂನುವಿಗೆ. ಯಾವ ಅವರ ಯೋಗ್ಯತೆಯೂ ಕೂಡ ಅವನಿಗಿಲ್ಲ. ಅವನಿಗೆ ಕೊಟ್ಟದ್ದರಿಂದ ಹಾನಿ ಆಯಿತು ಈ ಯಾಗಕ್ಕೆ, ಇದರಿಂದ ಕೊರತೆ ಆಯಿತು. ಸಹದೇವ ರಾಜನಲ್ವೇ? ರಾಜತ್ವ ಪ್ರಾಪ್ತಿಯಾಯಿತು? ಎಲ್ಲಿಂದ ಪ್ರಾಪ್ತಿಯಾಯಿತು? ಸಾಧ್ಯವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಯದುಗಳಿಗೆ ರಾಜತ್ವ ಇಲ್ಲದೆ ಹೋಗಲಿ ಎನ್ನುವ ಹಾಗೆ ಯಯಾತಿಯಿಂದಂತಹ ದೊರೆತ ಶಾಪ. ಆ ಶಾಪದಿಂದಲಾಗಿ ಇವರಿಗೆ ರಾಜತ್ವವೇ ಇಲ್ಲ ಎಂದಾದ ಮೇಲೆ ಇವನನ್ನು ಯಾವ ರಾಜ ಅಂತ ಹೇಳಿ ಈ ಪೀಠದಲ್ಲಿ ನೀನು ಅಲಂಕರಿಸಿದ್ದೀಯಾ? ಇದು ತಪ್ಪು. ಇದು ನಾನು ಹೇಳಿದ್ದಲ್ಲ, ಮತ್ತೆ ಅಜ್ಜೆ ಹಾಗೆ ಹೇಳಬಾರದು. ಏಕವಚನದಿಂದ ಕರೆಯುವುದಕ್ಕೆ ನನಗೂ ಕೂಡ ಮನಸ್ಸು ಒಪ್ಪುವುದಿಲ್ಲ. ಯಾಕೆಂತ ಕೇಳಿದ್ರೆ ಈ ಹಸ್ತಿನಾವತಿಯ ಪರಂಪರೆಯಲ್ಲಿ ಅದೆಷ್ಟೋ ವರ್ಷಗಳಿಂದ
ಈ ರಾಜ್ಯವನ್ನು ಆಳಿಕೊಂಡು ಬಂದಂತ ಮೇಧಾವಿ ನೀನು. ನಿನ್ನಷ್ಟು ತಿಳಿದವರು ಯಾರೂ ಇಲ್ಲ. ಆದರೆ ನೀನು ಮಾಡಿದ್ದೇನು ಅರ್ಹಣಾಮರ್ಹತಿ ದಾಸೋಹಂ ದಾಹ ಸಮರ್ಕಾಗಿ ಎನ್ನುವ ಹಾಗೆ ಕೇವಲ ಒಬ್ಬ ಪಶುಗಾವನಿಗೆ ಈ ಪೀಠವನ್ನು ಕೊಡುವುದಕ್ಕೆ ಸಾರಿಯವನಿಗೆ ನೀನು ಒಪ್ಪಿಗೆ ಕೊಟ್ಟೆಯಂತೆ. ಇದು ಸರಿಯಲ್ಲ ಅಂತ ನಾವು ಹೇಳುವುದು. ಯಾವ ಯೋಗ್ಯತೆ ಅವನಿಗೆ ಇದೆ? ಈತಗಳು ಬಲು ಯೋಗ್ಯರಿವೆ. ವ್ಯಾಸ ಗುರು ಕೃಪ ಅವರ ನುಡಿದು ಈತನಿಂದು ಕೃಷ್ಣ ಮಾತು ಕೊಡುವರೆ ಬೇರೆ ಕೊಡುವುದು ಭೂತಳೇಶರ ಮುಂದೆ ಬಂದಿಬುದು ಜಿತವಲ್ಲಂತ. ಪ್ರಾಯ ಸಂದು ಹೋದಂತ ಭಿಕ್ಷಾಚಾರ್ಯರಲ್ಲಿ ಮಾತನಾಡಿ ಏನು ಪ್ರಯೋಜನವಿಲ್ಲ. ಭೂತಳಾಧಿಪರ ಅಪರಿಮಿತವಾದಂತಹ ಸಂಖ್ಯೆ ಮಂದು ಸೇರಿದ್ದಾರೆ. ಎಷ್ಟು ಮಂದಿ, ಎಷ್ಟು ಮೇಧಾವಿಗಳು, ವಿದ್ವಾಂಸರು, ಮೀಮಾಂಸರು, ಪಂಡಿತೋತ್ತಮರು, ಬ್ರಾಹ್ಮಣೋತ್ತಮರು, ಉತ್ತಮರಲ್ಲಿ ಉತ್ತಮರು ಒಂದು ಸೇರಿದಂತ ಮಹಾಸಭೆಯಲ್ಲಿ ಈ ಕೃಷ್ಣನನ್ನು ಕರೆದು ಕುಳ್ಳಿರಿಸಿದ್ದಾರಲ್ಲ. ನನಗಿದು ಯಾವತ್ತೂ ಕೂಡ ಸಮಾಧಾನವಿಲ್ಲ. ನನಗೆ ಅಸಮಾಧಾನವಾಗಿದೆ. ಹೋಗಲಿ, ಇಲ್ಲಿ ಯಾರಿದ್ದಾರೆ ನೋಡು, ವೇದವ್ಯಾಸರು, ಎಂತಹ ವಿದ್ವಾಂಸರು. ಅವರಿಗೆ ಕರೆತಂದು ಕುತ್ಕೊಳಿಸಬಹುದಿತ್ತು. ಅಲ್ಲ, ದ್ರೋಣಾಚಾರ್ಯರಿದ್ರು ಅಲ್ವಾ, ಇವರ ಕುಲಗುರುಗಳು. ಬೇಡ, ಶಾಸ್ತ್ರವನ್ನು ತಿಳಿದಂತ ಕೃಪಾಚಾರ್ಯರಿದ್ರು, ಆ ಕೃಪಾಚಾರ್ಯರಿಗೆ ಕೊಡಬಹುದಿತ್ತು. ಬೇಡ, ಯೋಗ್ಯತೆಯಲ್ಲಿ ಇನ್ನೂ ಕೂಡ ಶ್ರೇಷ್ಠನೆಂದೆನಿಸಿಕೊಂಡಂತಹ ಸಣ್ಣವನಾದ್ರೂ ಕೂಡ ಬಹಳಷ್ಟು ಪರಾಕ್ರಮಿ ಅಶ್ವತ್ಥಾಮರು ಮತ್ತೆ ಪರಶಿವನೇ ದರೆಗಿಳಿದು ಬಂದಂತೆ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ಕರೆತಂದು ಕೂತ್ಕೊಳಿಸಬಹುದಿತ್ತು. ಇನ್ನು ಅನೇಕ ಮಂದಿ ವೀರಾದಿ ವೀರರು, ಭೂಭುಜರು, ಅದೆಷ್ಟೋ ಮಂದಿ ರಾಜರೆಲ್ಲ ಇದ್ರು. ಅವರನ್ನೆಲ್ಲ ಉಳಿದು ಈ ಗೋಪರ ಸೋನಿಗೆ ಪೀಠಾಗ್ರವನ್ನು ಕೊಟ್ಟಿದ್ದಾರಲ್ಲ, ಇದನ್ನು ನಾವು ಯಾವತ್ತೂ ಕೂಡ ಮನ್ನಿಸುವುದಿಲ್ಲ. ಇದು ನಮ್ಮಂತಹ ರಾಜರಿಗೆ ಅವಭೂಷಣ. ಇದನ್ನು ನಾವು ಒಪ್ಪಲಾರೆವು. ಸುಮ್ಮನೆ ಬಂದಿದ್ದೇವ ನಾವು. ಈ ಹೊತ್ತಿನಲ್ಲಿ ಇವರು ತಿಳಿದುಕೊಂಡದ್ದು ಹೇಗೆ? ಯಾಗಕ್ಕೆ ಕುದುಕೊಂಡ ಧರ್ಮರಾಯ ಆ ಹೊತ್ತಿನಲ್ಲಿ ಭೀಮಾರ್ಜುನರನ್ನು ಕಪ್ಪ ಸಂಗ್ರಹಕ್ಕಂತ ಊರೆಲ್ಲ ಕಳಿಸಿದ್ರು. ನಮ್ಮಲ್ಲಿಗೂ ಬಂದಿದ್ರು. ಪಾಪ, ನಮ್ಮ ಸಂಬಂಧಿಕರು ಬಂದಿದ್ದಾರೆ, ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ವಿಷಯವನ್ನು ತಿಳಿದು ಕಪ್ಪವನ್ನು ನಾವು ಕೊಟ್ಟೆವು. ಯಾಕೆ ಆ ಕಾರ್ಯ ಮಾಡ್ಲಿ ಎಂಬುದಾಗಿ ಇವರು ತಿಳಿದದ್ದು ಹೇಗೆ? ಅದಕ್ಕೆ ನಾವು ಹಂಗಿದ್ದೇವೆ ಹಾಗೆ ತಿಳಿದು ಬಿಟ್ಟಿದ್ದಾರೆ. ಅದಲ್ಲ, ನಾವು ಕೊಟ್ಟದ್ದು ಇವರ ಅಪ್ಪನಿಗೆ ಸದ್ಗತಿ ಸಿಕ್ಕಿದೆ ಅಂತ ಹೇಳಿ. ಹೌದು, ಮೋಸವಾಯಿತು. ಸಾಮಾನ್ಯನೇ ಅಸಾಮಾನ್ಯ. ಏನು ಹೇಳ್ತಾ ಇದ್ದೀನಿ ನೀನು? ಅಸಾಮಾನ್ಯ ಸಾಮಾನ್ಯ ಆದರೂ ಟಕ್ಕಿನ ಗೋವಳ ಈತ. ತಕ್ಕು, ಕಳ್ಳತನ, ಕಪಟ, ಮೋಸ, ವಂಚನೆ ಎಲ್ಲವೂ ಇವನಲ್ಲಿಂಟು. ಅಂತಹ ಇವರಿಗೆ ಅಗ್ರಪೀಠವನ್ನು ಕೊಟ್ಟು ಈ ಕಾರ್ಯಕ್ರಮವೇ
ಸತ್ಯದಲ್ಲಿ ಬಲಿರುವುದಳೆ ದುರ್ಮತಿಗಳು ನೀವೆರುತ್ತವು ನಾಟಕ ಸೌಂದರ್ಯವನ್ನು ನೋಡಿ ಧರ್ಮದ ರಕ್ಷಣೆಯನ್ನು ಮಾಡುವುದು ನಮಗೆ ಆಹ್ವಾನವಿಟ್ಟು ಕರೆಸಿ ನಮಗೆ ಅವಮಾನವನ್ನು ಮಾಡುತ್ತಾ ಇದ್ದಾರೆ. ಧರ್ಮದ ಕೃತು ಇದು. ಮೂಗನ್ನ ಕತ್ತರಿಸಿ ಕನ್ನಡಿಯನ್ನ ಹಿಡಿದು ತೋರಿಸಿದಂತಾಯಿತು. ಸುಮ್ಮನೆ ಬಿಡಬಾರದು. ದನಗಳನ್ನು ಓಡಿಸುವವ ನಂದ ಗೋಕುಲದಲ್ಲಿ ಅದೆಷ್ಟೋ ದನಗಳನ್ನು ಗುಡ್ಡಕ್ಕೆ ಹಟ್ಟಿಕೊಂಡು ಅವುಗಳನ್ನು ಚೆನ್ನಾಗಿ ಮೇಯಿಸುತ್ತಾ ಸಾಯಂಕಾಲದ ಹೊತ್ತಿನಲ್ಲಿ ಮನೆಗೆ ತಿರುಗುವವ. ಯಾವ ಗೊಡವೆಯೂ ಇವನಿಗಿಲ್ಲ, ಯಾವ ಜವಾಬ್ದಾರಿ ಇವನಿಗಿಲ್ಲ. ಕೇವಲ ಪಶುವನ್ನು ಕಾಯುವವ ಇವ. ಇಂತಹ ಬಂದು ಕೂತ್ಕೊಂಡಿದ್ದಾನೆ. ಇವನಾದ್ರೂ ಯೋಚನೆಯನ್ನು ಮಾಡಬೇಕಿತ್ತು. ನಾನಲ್ಲಿಗೆ ಯೋಗ್ಯನ ಅಂತ. ಆ ಮುಗಿ ಗಾಂಗೆಯ ಹೇಳಿದಂತೆ ಹೇಳಿ ಬಂದು ಕೂತಿದ್ದಾನಲ್ಲ. ನಮ್ಮ ಜನಜನ ಮನಗುದು ಜನರು ಶಿವರರು ಭೋಜನ ದಕ್ಷಿಣೆಗೊಳದಿಗರು ಅಗ್ರಬೇಕದಲ್ಲಿ ಇವನನ್ನು ಕೊಳ್ಳಿಸಬೇಕು ಅಂತಿದ್ರೆ ಯಾವುದಾದ್ರೂ ಒಂದು ಅರ್ಹತೆ ಇವನಿಗೆ ಬೇಕು. ಅರಸನು ನಾಯಕನು ಅಲ್ಲ. ಒಂದು ಹಳ್ಳಿಯಲ್ಲಿ 10 ಮಂದಿಗೆ ಹಾಗಲ್ಲ, ಹೀಗೆ ಹೀಗಲ್ಲ, ಹಾಗೆ ಹೇಳುವ ವ್ಯಕ್ತಿಯ ಅಧಿಕಾರ ಉಂಟು. ಅವನಿಗೆ ಏನೂ ಇಲ್ಲದ ಈತನನ್ನು ಇಲ್ಲಿ ಕುಳ್ಳಿರಿಸಿ ನಮ್ಮಂತ ಯೋಗ್ಯತಾವಂತರಿಗೆ ಅಪಮಾನ ಮಾಡಿದಲ್ವಾ? ಬಿಡ್ಬೋದಾ? ಅಂತವರಾವಲ್ಲ. ಇಂತಹ ಸಭೆಗೆ ನಾವು ಬಂದಿದ್ದೇವಲ್ಲ, ನಾವು ಯಾರು, ನಮ್ಮ ಯೋಗ್ಯತೆ ಏನು ನಿಮಗೆ ತಿಳಿದಿದ್ದಾನೆ ಆಯ್ತಾ? ಇವನಾಗ ನಾವು ಇವನಾಗ ಅಂತವರು ನಾವಲ್ಲ, ಯೋಗ್ಯತಾ ಉಳ್ಳವರು. ಹೌದು. ಆದ ಕಾರಣ ಈ ಸಭೆಯಲ್ಲಿ ನಿಲ್ಲುವುದಂತಲ್ಲ, ನಿನ್ನ ಮನಸ್ಸು ಇಲ್ಲ, ಇವನನ್ನು ಬಿಡಬಾರ್ದು.
ಭ್ರಷ್ಟವಾದ ಕುಲವ ಹೇಳಿ ಕುಲದವನು ಇನ್ನು ಕುಲ ಹಾಳ. ಒಂದೊಂದು ಸಂದರ್ಭದಲ್ಲಿ ರಾಜಭ್ರಷ್ಟವಾದ ಸಂದರ್ಭದಲ್ಲಿ ಅವನನ್ನು ಬದುಕಿಸಿಕೊಳ್ಳುವುದಕ್ಕೆ ನೀರಿಗೆ ಹಾರಿ ಮನೆ ಇವನಿಗೆ ಕುಲ ಇಲ್ಲ. ಯಾವ ಕುಲದಲ್ಲಿದ್ದಾನೆ ಅಂತ ಹೇಳುವುದು ಇವನನ್ನು. ಯಾವ ರಾಜರ ಮಗ, ಯಾವ ಅಧಿಕಾರ ಉಂಟು, ಯಾವ ಅರಸುತನ ಉಂಟು, ಶಿಶುಪಾಲ, ದಂತವಕ್ರ, ಭಗದತ್ತ, ಒಳ್ಳೆಯ ಕೆಲಸವಿದು. ಯಾಗ ನಡೆಯುತ್ತಾ ಇದೆ, ಪೂಜೆ ನಡೆಯುತ್ತಾ ಇದೆ. ಇಂತಹ ಸ್ಥಳಕ್ಕೆ ಬಂದು ಕುನ್ನಿಗಳ ಹಾಗೆ ಬೊಬ್ಬೆ ಹಿಡಿತೀರಾ? ಪಾಪಿ ಮಕ್ಕಳೇ, ಒಬ್ಬೊಬ್ಬರ ತಲೆ ಕಡಿದು ಮಾರಿ ನಾಯಿಗಳಿಗೆ ಔಷಧ ಕೊಡ್ತಾರೆ. ಯಾಕೆ ಮುಚ್ಚ? ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವುದು ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ದೀಯಾ? ಇಲ್ಲಿ ಕೇಳುವುದಕ್ಕೆ ಧರ್ಮರಾಯನಿದ್ರು ಕೇಳಲಿಲ್ಲ, ಬಂದು ಕೇಳ್ತಾ ಇದ್ದೀಯಲ್ಲ. ನಿನ್ನ ತಲೆ ಬಡಿತೇನೆ. ನನ್ನ ಅಣ್ಣ ಬರೇ ಪಾಪ, ಅವ ಏನು ಮಾತಾಡುದಿಲ್ಲ, ನಾನೇ ಮಾತಾಡ್ತೇನೆ. ಬಡಿತೇನೆ. ರುದಿಸಿ ಕಾಳಗವಾಗಿ ತೀರ್ದು ಭೂತಳವ ನಿರ್ಮಿಸಿದೆ ತಡೆಯಿರಿ. ಅಜ್ಜ ಮಾತಾಡುವಾಗ ಉಪದ್ರ ಕೊಟ್ಟರೆ ಜಾಗ್ರತೆ. ತಡೆಯಿರಿ. ಏನಜ್ಜ? ಭೀಮಸೇನ, ಅಜ್ಜ ಮಾತಾಡುವವರ ತಲೆ ಸೀಳ್ತೇನೆ ಎನ್ನುವ ಹಾಗೆ ರುಧಿರಮುಖಿಯನ್ನು ಹೊತ್ತು ಸಾಗಿ ಬಂದವನಿದ್ದಿ. ಹೌದು. ಸ್ವಲ್ಪ ತಡಿಯಪ್ಪ. ಯಾಕೋ? ಇವರು ಹಲವಾರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಕೂತವನಿಗೆ ಯೋಗ್ಯತೆ ಎನ್ನುವ ಹಾಗೆ ಕೇಳ್ತಾ ಇದ್ದಾರೆ. ಹೌದು. ಆ ಎಲ್ಲಾ ಪ್ರಶ್ನೆಗಳಿಗೆ ಒಂದು ಕಥೆಯ ಮೂಲಕವಾಗಿ ನಾವೊಂದು ಉತ್ತರ ಕೊಡ್ತೇನೆ. ಹೌದು. ಏನಜ್ಜ ಅದು? ಒಂದು ಪ್ರಳಯ ಕಾಲದ ವೇಳೆ ಕಲ್ಪಾಂತ್ಯದ ಹೊತ್ತಿಗೆ ಈ ಭೂಮಿ ಅನ್ನುವುದೇ ಇರಲಿಲ್ಲ. ಎಲ್ಲೆಡೆಯಲ್ಲಿಯೂ ನೀರೇ ಪಸರಿಸಿತ್ತು. ಆ ಹೊತ್ತಿಗೆ ತ್ರಿಗುಣಗಳು ಏಕಸಾಂಗತ್ಯವಾಗಿ ಈ ಕೃಷ್ಣಮೂರ್ತಿ ಆ ಆದಿನಾರಾಯಣನಾಗಿ ವಟಪತ್ರಶಾಹಿಯಾಗಿ ಮಲಗಿರುವಂತಹ ವೇಳೆಯಲ್ಲಿ ಸಹಸ್ರ ವರ್ಷವೇ ಕಳೆದು ಹೋಗಿತ್ತು. ಕಿವಿಯ ಕಿಲ್ಪಿಷವನ್ನು ನೀರಿಗೆ ಎಸೆದ ವೇಳೆಗೆ ಈರ್ವರು ದುರುಳರು ಉದಿಸಿಕೊಂಡ್ರು. ಬಾಹುಬಲದಲ್ಲಿ ಶ್ರೇಷ್ಠರೆನಿಸಿದಂತಹ ಮಧು ಕೈಟವರು ಈ ಹರಿಯೊಂದಿಗೆ ಕಾಳಗಕ್ಕೆ ತೊಡಗಿದ್ರು. ಆ ಹೊತ್ತಿಗೆ ಅವರಿಬ್ಬರನ್ನು ಸೀಳಿ ಈ ಮೇಧಿನಿಯನ್ನು ನಿರ್ಮಾಣ ಮಾಡಿಕೊಟ್ಟ ಕಾಲಕ್ಕೆ ನೀರಿನಲ್ಲಿ ಮನೆ ಮಾಡಿದ್ದಾನೆ. ಯಾಕೆ? ಯದುಕುಲದಲ್ಲಿ ಉದಿಸಿದಂತಹ ಈತ ಆರ್ಯಾವರ್ತದಲ್ಲಿ ಯಾವ ಕಾರಣಕ್ಕೂ ರಾಜಕೀಯವಾಗಿ ಉಳಿದುಕೊಳ್ಳುವುದಕ್ಕಾಗುವುದಿಲ್ಲ. ಪಾಂಡವರಾದ ನಿಮ್ಮನ್ನು ಕೈಯಾಯುಧಗಳಾಗಿ ಬಳಸಿಕೊಂಡು ಇಲ್ಲಿಯವರೆಗೆ ಈ ಭಾರತವನ್ನು ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿದ್ದಾನೆ. ಹಾಗಿರುವಾಗ ಧರ್ಮಮೂರ್ತಿಯಾದ ಇವನಿಗೆ ಪೀಠ ಕೊಡುವುದು
ಏನಪ್ಪ ಪ್ರಾಯ ಮಾತ್ರ ಆಗ್ತಲ್ಲ, ಮತ್ತೆ ನಿನಗೆ ಮರಳು ಕೂಡ ಹುಟ್ಟಿದೆ. ಹೇಗದು? ಏ ಭೀಷ್ಮ, ಏನು ಈ ಜಾರೆಯರ ಮಿಂಡೆನ ಕಥೆಯನ್ನು ಹೇಳ್ತಾ ಇದ್ದೀಯಲ್ಲ, ಮಾತನಾಡಬೇಡ. ತಪ್ಪಿ ಮಾತಾಡುವುದೆಂತದ್ದು ಮಾಡಿದ್ದನ್ನೇ ಹೇಳುತ್ತಾ ಇದ್ದೇನೆ. ಏನ್ ಮಾಡಿದ್ದಾರೆ? ಇವನ ಕಥೆ ಯಾರಿಗೆ ಗೊತ್ತಿಲ್ಲ. ಇವ ಕಳ್ಳ, ಬೆಣ್ಣೆ ಕಳ್ಳ, ಸೀರೆ ಕಳ್ಳ, ಹೆಣ್ಣು ಕಳ್ಳ, ಇಂಥವನ ಯೋಗ್ಯತೆಯನ್ನು ಚೆನ್ನಾಗಿ ತಿಳಿದಿದ್ದೇವೆ. ನೀನೇನು ಹೇಳುವುದು ಬೇಡ. ಬಲಿಯ ನೀವೆನು ಭೂತ ಸಂತತಿಗೆ ಬಿಟ್ಟವರ ತಲೆಯ ಗೊಂಬೆನು ಸೈರಿಸಿದ್ದು. ಅಧಮರೇ, ಪಾಪಿಗಳೇ, ದೇವರ ಯೋಗ್ಯತೆ ಏನು, ಹಿರಿಯರ ಯೋಗ್ಯತೆ ಏನು ಎಂಬುದನ್ನು ತಿಳಿಯದೆ ಒಬ್ಬೊಬ್ಬರನ್ನೇ ಜರಿಯುತ್ತಾ ಇದ್ದಿ. ಹೌದು. ಅದು ಕೂಡ ಈ ಪಾಂಡವ ಕುಲಕ್ಕೆ, ಕೌರವ ಕುಲಕ್ಕೆ ಗುರುಗಳಾಗಿದ್ದಾರೆ, ಅಜ್ಜರಾಗಿದ್ದಾರೆ. ಅಂತವರನ್ನೇ ನಿಲ್ಲಿಸಿದ್ರ ಅಂತಾದ್ರೆ ನಿಮ್ಮನ್ನು ಸರಿಗೆ ಆಗಿ ಬಿಡುವುದಿಲ್ಲ. ಒಬ್ಬೊಬ್ಬರ ತಲೆ ಕಡಿದು ನೋಡಿ ನಾಯಿಗಳಿಗೆ ತಡೆಯಿರಿ. ಯಾಕೆ ಇವರಿಗೆ ಕೃಷ್ಣನ ಕಥೆ ಕೇಳಲಿಕ್ಕಾಗುವುದಿಲ್ಲ? ಈಗ ಇದೇ ಶಿಶುಪಾಲನ ಕಥೆ ಹೇಳಿದ್ರೆ ಇವರಿಗೆ ಮನಸ್ಸಿಗೆ ಸಮಾಧಾನ ಏನೋ. ಇವರದ್ದು ಒಂದು ಕಥೆ ಇದೆಯಾ? ಒಂದು ಒಳ್ಳೆಯ ಕಥೆ ಉಂಟು. ಎಲ್ಲರೂ ಕೇಳಿ. ಹೌದು, ನನ್ನ ಅಣ್ಣ ಶಿಶುಪಾಲನ ಕಥೆ ನಿನ್ನದ್ದು ಸೇರಿಸಿಯೇ ಹೇಳ್ತೇನೆ. ಮುದಿಯ ಹೇಳ್ತಾ ಇದ್ದಾನೆ. ಮುದಿಯ ಹೇಳುವುದಾದ್ರೂ ಸತ್ಯವನ್ನೇ ಹೇಳ್ತೇನೆ, ನಿನಗೆ ಸಮಸ್ಯೆ ಬೇಡ. ಇಬ್ಬರದನ್ನು ಸೇರಿಸಿಯೇ ಕಥೆ ಹೇಳ್ತೇನೆ. ಇವರು ಈ ಮನುಜ ರೂಪದವರಲ್ಲ, ಇವರಿಗೆ ಮೂಲ ಸ್ವರೂಪ ಎನ್ನುವುದುಂಟು. ಇವರಿಗೂ ಒಂದು ಮೂಲ ಉಂಟು. ಹೌದು. ಏನದು? ವೈಕುಂಠ ಕ್ಷೇತ್ರದಲ್ಲಿ ದ್ವಾರಪಾಲಕರಾಗಿ ಜಯ ವಿಜಯರು ಎನ್ನುವ ನಾಮಾಂಕಿತದಿಂದ ಇದ್ದವರು. ಕಾಲದ ಕರ್ಮವೋ ಏನು, ರಾಜಸ ಗುಣ ಎನ್ನುವುದು ಇವರಿಗೂ ಅಡಸಿ ಹೋಯಿತು.
ಆ ಹೊತ್ತಿಗೆ ಬ್ರಹ್ಮಮಾನಸ ಪುತ್ರರಾದಂತಹ ಸನಕ ಸನಂದನಾದಿಗಳು ನಿತ್ಯದಂತೆ ಹರಿಯ ದರ್ಶನಕ್ಕಾಗಿ ಬಂದವಾಗ ಬಂದವರನ್ನೇ ತಡೆಯನ್ನೊಡ್ಡಿದ್ರು. ನೀವು ಬರುವಂತಿಲ್ಲ ಎನ್ನುವ ಹಾಗೆ ಆಡಿದ್ರು. ಧರೆಯ ಮನುಜರ ರಕ್ಕಸರ ರೀತಿಯಲ್ಲಿ ವ್ಯವಹರಿಸಿದ ಕಾರಣಕ್ಕಾಗಿ ನೀವು ಜಂತುಗಳಾಗಿ ಧರೆಯಲ್ಲಿ ಹುಟ್ಟಿ ಎನ್ನುವುದಾಗಿ ಸನಕಾದಿಗಳ ಶಾಪವು ಇವರಿಗೆ ದೊರೆಯಿತು. ಕೊಡದೆ ಬಿಡ್ತಾರ ಮತ್ತೆ. ಆದ್ರೆ ಶಾಪ ಸಿಕ್ಕಿದ ಮೇಲೆ ಹರಿ ಇದ್ದಾನೆ ಎನ್ನುವ ಮದಗರ್ವದಿಂದ ಹರಿಪಾದ ತಲವನ್ನು ಇವರು ಸೇರಿ ಬೇಡಿದ್ರೆ ಹರಿಯಿಂದಲೂ ಪರಿವ್ರಜವನ್ನು ಮಾಡುವುದಕ್ಕೆ ಆಗ್ಲಿಲ್ಲ. ಋಷಿ ಕೊಟ್ಟದ್ದಲ್ವ ಶಾಪ. ಹೌದು. ಮತ್ತೆ ಶ್ರೀಹರಿಯ ಹೋಗಿ ಸನಕಾದಿಗಳಲ್ಲಿ ಕೇಳಿದವಾಗ ಇವರಿಗೊಂದು ಉಪಾಯ ಕೊಟ್ರು. ಏನಜ್ಜ ಅದು? ದುಷ್ಟರಾಗಿ 3 ಜನ್ಮ ಮತ್ತು ಶಿಷ್ಟರಾಗಿ 7 ಜನ್ಮ. ಶಿಷ್ಟರ ಇವರು? ಹೌದಪ್ಪ. ಇವರು ಮಾತಾಡುವಾಗ ಮತ್ತೆ ಮಾತಾಡ್ಲಿಕ್ಕಿಲ್ಲ. ಮತ್ತೆ ನೀನ್ ಯಾಕೆ ಇರುವುದಿಲ್ಲ? ಆದ್ರೆ ಹರಿಯನ್ನು ಬೇಗವೇ ಕಾಣಬೇಕು ಎನ್ನುವಕ್ಕಾಗಿ ದುಷ್ಟರಾದ 3 ಜನ್ಮವೂ ಬೇಕು ಸಾಕು ಅಂತ ಹೇಳಿದ್ರು. ಮೊದಲಾಗಿ ಇವರು ಹುಟ್ಟಿದ್ದು ಹಿರಣ್ಯಾಕ್ಷ ಹಿರಣ್ಯಕಶ್ಯಪು ಆಗಿ ಅವರನ್ನು ವರಾಹ ನರಸಿಂಹಾವತಾರಿಯಾಗಿ ವಿಷ್ಣು ಬಂದು ಕೊಂದು ಹೋಯ್ತು. ಆಮೇಲೆ ರಾವಣ ಕುಂಭಕರ್ಣರಾಗಿ ಉದಿಸಿ ಬಂದ್ರು. ಆ ಹೊತ್ತಿಗೆ ಶ್ರೀರಾಮಚಂದ್ರನಾಗಿ ಬಂದಂತಹ ಮಹಾವಿಷ್ಣು ಅವರನ್ನು ಕೊಂದು ಕಳೆದ. ಆದ್ರೆ ಈಗ ಹಾಗಲ್ಲ. ಒಬ್ಬ ಧಮಘೋಷ ಹಾಗೂ ಶ್ರುತಕೀರ್ತಿ ನಮಗೆ ಒಂದು ಹತ್ತಿರದ ಸಂಬಂಧ ಉಂಟು. ಹರಿಯ ಈ ಕೃಷ್ಣನಿಗೆ ಸೋದರತ್ತೆ ಅವಳು. ಅವರ ಮಕ್ಕಳಾಗಿ ಶಿಶುಪಾಲ ದಂತವಕ್ರರಾಗಿ ಉದಿಸಿದ್ರು. ಇದು 3ನೇದಲ್ವ? ಆದ್ರೆ ಇವ ಹುಟ್ಟುವಾಗ ಈಗಿರ್ಲಿಲ್ವಾ? ಅದು ಸಣ್ಣದೇ ಮಗು. ಆದ್ರೆ ಎಲ್ಲವರು ಭಯಭೀತಗೊಳ್ಳುವ ಹಾಗೆ 3 ಕಣ್ಣುಗಳು 4 ಕೈಗಳು ಇರುವಂತಹ ವಿಕೃತಾಕಾರವನ್ನು ಈತ ಹೊಂದಿದ್ದ. ತೆಂಗಿನಕಾಯಿ ಹಾಗೆ. ತೆಂಗಿನಕಾಯಿಯನ್ನೇ ನೋಡಿ ನೀನು ಪರಮೇಶ್ವರನನ್ನು ನೋಡಿದ್ಯೋ? ಹೌದಾ? ಹೀಗೆ ಹುಟ್ಟಿದಂತಹ ಇವರನ್ನು ನೋಡಿದಂತಹ ರಾಜ ಹಾಗೂ ಮಾತೆಯರು ಕಣ್ಣೀರಿಟ್ರು. ಹೌದು. ಒಮ್ಮೆ ನಾರದ ಮಹರ್ಷಿಗಳು ಬಂದ್ರು. ಬಂದವರೇ, ಈ ಶಿಶುವನ್ನು ಯಾರ ಕೈಗೆ ಕೊಡ್ತೀರೋ ಆಗ ಈ ಕೈಗಳು ಹಾಗೂ ಕಣ್ಣು ದೂರವಾಗುತ್ತದೋ ಅಂತವರಿಂದ ಇವನಿಗೆ ಮರಣವೂ ಬರ್ತದೆ ಅಂತ ಆಡಿದ್ರು. ಆದ್ರೆ ಏನು ಮಾಡುವ, ತಾಯಿಗೊಂದು ಆಸೆ ಅಲ್ವೇ ಮಗನ ಸ್ವರೂಪವನ್ನು ಕಾಣುವುದು. ಒಂದು ಕಾಲಕ್ಕೆ ಸೋದರತೆಯನ್ನು ಮಾತಾಡಿಸಬೇಕು ಅಂತ ಹೇಳಿ ಈ ವಾಸುದೇವ ಕೃಷ್ಣ ನಮ್ಮ ದೇವರು ಆ ಮನೆಗಾಗಿ ಹೋಗಿದ್ರು. ತಾಯಿ ಎತ್ತಿ ಮಗುವನ್ನು ಕೊಟ್ಲು. ಹರಿಯ ಕರ ಸ್ಪರ್ಶದ ಕಾರಣಕ್ಕಾಗಿ ಕಣ್ಣು ಹೋಯಿತು, ಹೆಚ್ಚಿನ ಕೈಗಳು ಹೋಯಿತು. ಆದ್ರೆ ತಾಯಿ ಅಂಗಲಾಚಿ ಬೇಡಿದ್ರು. ಚಿನ್ನ ಮುಟ್ಟಿದ್ರು ಹಾಗಲ್ವಾ? ವಿಕೃತಿಯ ವಿಮೋಚನೆ ಆದದ್ದಲ್ಲಿ ಆ ಹೊತ್ತಿಗೆ ತಾಯಿ ಬೇಡಿಕೊಂಡ್ಲು, ನನ್ನ ಮಗುವಿಗೆ ನೀನೇ ಮರಣವನ್ನು ಕಲ್ಪಿಸಿತಿಯಲ್ಲ ಹೇಗೆ ಅಂತ. ಆದ್ರೆ ತಾಯಿಯ ಕರುಳಿನ ನೋವಿಗೆ ಕರಗಿದ ಶ್ರೀಮಾತ್ಮ ಆ ಹೊತ್ತಿಗೆ ಹೇಳಿದ್ದಾನೆ, ಸೈಸುವಿನ ಪರಾಧ ಶತಕೆ ಸೈರಿಸುವಿನ ಪರಾಧ ಶತಕೆ ಕುಮಾರಕನ ಕೊಳಲಿನು ತಲಾಟಿಗೆ ಶೌರಿಗೆ ಪಾಶಿಯ ನಿಂತು ಘಿಂಗಿದ ನಿವನಾಥಯೊಡನೆಗೆ ಆರಿವನ ಮರಣಕ್ಕೆ ಮೊದಲು ಮುರಾರಿಯೋ ನೀನು ವಿಚಾರಿಸು ವೀರಮಾರುತಿ ಕಣ್ಣಂಚಿನಲ್ಲಿ ಇಳಿಯಬಹುದಾದ ಕಣ್ಣೀರನ್ನು ಒರೆಸುವುದಕ್ಕೆ ಸದಾ ಸರ್ವದ ಸಿದ್ಧವಾಗಿರುವ ಹರಿಯ ಕರಗಳು ಮಾತೆಯ ಕರುಳ ನೋವಿಗೂ ಕರಗಿತು. ಆ ಹೊತ್ತಿಗೆ ನಿನ್ನ ಮಗನ ಶತಾಪರಾಧವನ್ನು ನಾನು ಮನ್ನಿಸ್ತೇನೆ, ಅದಕ್ಕಿಂತ ಹೆಚ್ಚಿನ ಅಪರಾಧವನ್ನೆಸಗಿದ ಅಂತಾದ್ರೆ ಅವನ ಶಿರವನ್ನು ನಾ ತರೀತೇನೆ ಅಂತ ಮಾತೆಗೆ ಭಾಷಣ ಕೊಟ್ಟಿದ್ದಾನೆ. ದೇವರು ಲೆಕ್ಕ ಮಾಡ್ತಾ ಇದ್ದಾರಲ್ಲ, ಇಲ್ಲಿಯವರೆಗೂ ಅದೇ ಲೆಕ್ಕಾಚಾರ. ಎಷ್ಟು ಹೆಣ್ಣು ಮಕ್ಕಳಿದ್ದಾರೆ ಅಂತ ಲೆಕ್ಕ ಮಾಡು. ವೀರಮಾರುತಿ, ಯಾರ ಮನೆಗೆ ಹೋಗುದು ಅಂತ. ಹೌದಪ್ಪ, ಈಗ ಯಾರು ಯಾವ ಮನೆಗೆ ಹೋಗುತ್ತಾರೆ ಎನ್ನುವ ತೀರ್ಮಾನವನ್ನು ಕೈಗೊಳ್ಳುವುದಕ್ಕಾಗಿ ವಾಸುದೇವ ಮೂರ್ತಿ ಕೂತಿದ್ದಾನೆ. ದೇವರು ಲೆಕ್ಕ ಮಾಡ್ತಾ ಇದ್ದಾರೆ. ಹೌದು, ಅವನ ಲೆಕ್ಕಾಚಾರ ಇರುವಾಗ ಈಗ ಆಲೋಚಿಸು, ಯಾರಿವನ ಮರಣಕ್ಕೆ ಕಾರಣರು? ಮುರಾರಿಯೋ ಅಲ್ಲ ವೀರಮಾರುತಿಯಾದ ನೀನೋ ಅಂತ ಯೋಚಿಸು. ನನಗಿಲ್ಲಿ ಕೆಲಸವೇ ಇಲ್ಲ. ಅಲ್ಲಿ ಪಾಯಸ ಅಂಡೆಯಲ್ಲಿದೆ, ಕೊತ್ತ ಕೊತ್ತನೆ ಕುದೀತಾ ಇದೆ. ಹೌದು, ಎಲ್ಲಿಯಾದ್ರೂ ಇನ್ನು ಕುದ್ರೆ ದಪ್ಪ ಆಗ್ತದೆ ಅದು. ಹೌದು, ನಾನು ಹೋಗ್ತೇನೆ. ವಿಷ್ಣುಗುರು
ನನ್ನನ್ನು ಕೊಲ್ಲುವಂತಹ ಭಟ ನೀನೇ ಕೊಲ್ಲುವವನಂತಾದ್ರೆ ನಾನು ಅಳಿತೇನಾ? ಅದನ್ನು ನೋಡ್ಲೇಬೇಕು. ಹೇಳು ನೋಡುವ, ಹೇಳು. ನನಗೆ ಒದಗಿ ಬರಲಿಲ್ಲ. ಇಂದಿನ ದಿನದಲ್ಲಿ ಒಂದಾದೀನು ಅಲ್ಲದೆ ನನ್ನೊಂದಿಗೆ ಕಾದಾಡುವುದಕ್ಕೆ ಕಾಣಿಯಾಗಿದ್ದೀಯ. ನಿನ್ನ ಹಾಗೆ ಇಂದು ನಿನ್ನೆ ಅದ್ದಲ್ಲ, ಎಷ್ಟೋ ಸಮಯಗಳಿಂದ ಹಿಂದಿನದ್ದು. ಒಂದು ವೈದರ್ಭೆಯನ್ನು ನನಗೆ ನಿರ್ಣಯವಾಗಿತ್ತು. ನೀನು ಕದ್ದುಕೊಂಡು ಹೋದೆ. ಅಲ್ಲಿಂದ ಇಲ್ಲಿಯವರೆಗೆ ನಿನ್ನೊಂದು ದಿವಸ ಅಲ್ಲ, ಒಂದು ದಿವಸವಾದರೂ ಹೊಡೆಯಲೇಬೇಕೆನ್ನುವ ಹಾಗೆ ಕಾಯುತ್ತಾ ಇದ್ದೆ. ಒದಗಿ ಬಂದಿದೆ, ಪಡೀತೇನೆ. ಇದುವರೆಗೆ ನಿನ್ನನ್ನು ಬದುಕುವುದಕ್ಕೆ ಬಿಟ್ಟದ್ದು ಯಾಕೆ? ನಿನ್ನ ತಾಯಿಗಿದ್ದಂತಹ ಮಾತು 100 ಅಪರಾಧವನ್ನು ಮಾಡುವವರೆಗೆ ಕ್ಷಮೆಯನ್ನು ಇಯ್ಯುತ್ತೇನೆ ಎನ್ನುವ ಹಾಗೆ ಹೇಳಿದೆ. 101ನೇ ತಪ್ಪಾಗಿದೆ. ನಿನ್ನ ಶಿರ ಶ್ರುತಿ ವಿಧಾನದೊಳಗಿಳ ಪೂರ್ಣಾಹುತಿಯ ಪಾರಾಯಣದ ನಿಗಮ ಪ್ರಕೃತಿ ವಿಗಳಗ ಪರಿಪೂತ ಪರಿಮಳಮಯ ದಿಶಾವಳಿಯಾಗ ಇಷ್ಟನ ವಧೆಯಾಗಿದೆ. ದೇವತೆಗಳೆಲ್ಲರೂ ದೇವದುಂದುಬಿ ಮೊಳಗುತ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಪುಷ್ಪ ವೃಷ್ಟಿಯನ್ನು ಸುರಿಸುತ್ತಿದ್ದಾರೆ. ಪುಣ್ಯತಮವಾದಂತಹ ಈ ಕತೆಗೆ ಯಾರು ಹಾಡಿದರೋ, ಯಾರು ಆಡಿಸಿದರೋ, ಅಲ್ಲ ನೋಡಿರುತ್ತ ಯಾರು ಬಂದಿದ್ದಾರೋ ಅವರಿಗೆ ನಾವು ನಂಬಿಕೊಂಡು ಬಂದಂತಹ ದೇವರು ಆಯುಷ್ಯ ಆರೋಗ್ಯವನ್ನಿತ್ತು ಕರುಣಿಸಲಿ. ಭದ್ರಂ ಶುಭಂ ಮಂಗಳಂ.
ಮಂಗಳದ ಜನತನದನಗಿ ಮಂಗಳ ತ್ರಿಗುಣ ದೇವಿಗೆ ಮಂಗಳ